ಅಂಚಮಾತ ಕತೆ ಎನ್ನುವಂತಹ ವಿನೂತನ ರಿಯಾಲಿಟಿ ಶೋ V4 ಸ್ಟ್ರೀಮ್ ಮೂಲಕ ಮೂಡಿ ಬರ್ತಾ ಇದೆ. ಈಗಾಗಲೇ ಈ ಶೋನ 2 ಎಪಿಸೋಡ್ಗಳು ಕೂಡ ಕಂಪ್ಲೀಟ್ ಆಗಿದೆ. ಇನ್ನು 3ನೇ ಎಪಿಸೋಡ್ನ ಶೂಟಿಂಗ್ ಕೂಡ ಆಗಿದೆ. ಸೊ ಹಾಗಿದ್ರೆ ಆ 3rd ಎಪಿಸೋಡ್ ಹೇಗಿತ್ತು, ಯಾರೆಲ್ಲ ಅತಿಥಿಗಳು ಆ ಎಪಿಸೋಡ್ಗೆ ಆಗಮಿಸಿದ್ದಾರೆ, ಏನೆಲ್ಲ ಎಂಟರ್ಟೈನ್ಮೆಂಟ್ ಇದೆ, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಈಗ ಏನಿದ್ರೂ OTT ಯುಗ, ಎಲ್ಲವೂ ಕೈ ಬೆರಳಂಚಿನಲ್ಲೇ ಲಭ್ಯವಾಗುವ ಕಾಲ. ಇದನ್ನ ಅರ್ಥ ಮಾಡಿಕೊಂಡ V4 ನ್ಯೂಸ್ ಇದೀಗ V4 ಸ್ಟ್ರೀಮ್ ಎನ್ನುವ OTT ಪ್ಲಾಟ್ಫಾರ್ಮ್ ಅನ್ನು ಆರಂಭಿಸಿರೋದು ಗೊತ್ತೇ ಇದೆ. ಈಗಾಗಲೇ ಅನೇಕ ಡ್ರಾಮಾ, ವೆಬ್ ಸಿರೀಸ್ ಹಾಗೂ ಸಿನಿಮಾಗಳ ಶೂಟಿಂಗ್ ಕಂಪ್ಲೀಟ್ ಆಗಿಬಿಟ್ಟಿದೆ. ಇದರ ಜೊತೆಯಲ್ಲಿ ಮನೋರಂಜನೆಯ ಪಾಲಿಗೆ ಒಂದು ವಿನೂತನ ಸೇರ್ಪಡೆಯಂದ್ರೆ ಅದು ಅಂಚಮಾತಕತೆ ಉರುವಾವಂದಿ ಎನ್ನುವ ನೂತನ ರಿಯಾಲಿಟಿ ಶೋ. ಹೌದು, ತುಳು ಭಾಷೆಯಲ್ಲಿಯೇ ಒಂದು ಅತ್ಯದ್ಭುತ ರಿಯಾಲಿಟಿ ಶೋ ಎನ್ನುವಂತೆ ಅಂಚಮಾತಕತೆ ಉರುವಾವಂದಿ ಎನ್ನುವ ರಿಯಾಲಿಟಿ ಶೋ ಆರಂಭಗೊಂಡಿದೆ. ಈ ಮೂಲಕ V4 ನ್ಯೂಸ್ ಜನತೆಗೆ ಮತ್ತಷ್ಟು ಮನೋರಂಜನೆಯ ಮಹಾಪೂರವನ್ನೇ ನಿಮ್ಮ ಮುಂದೆ ತರ್ತಾ ಇದೆ. ಬಂಟ್ವಾಳದ ಪರಂಗಿಪೇಟೆಯ ಯುವಕರ ತಂಡ ಅಭಿಷೇಕ್ ಜೆ ಕೊಟ್ಟಾರಿ ಎಂಬ ಯುವ ಪ್ರತಿಭೆಯ ನಿರ್ದೇಶನದಲ್ಲಿ ಈ ರಿಯಾಲಿಟಿ ಶೋ ಮೂಡಿಬರ್ತಾ ಇದೆ. ನಿರೂಪಕರಾಗಿ ವರದರಾಜ್ ನೆತ್ತರಕೆರೆ ಅತಿಥಿಗಳನ್ನ ಮನೋರಂಜಿಸ್ತಾ ಇದ್ದಾರೆ. ಇನ್ನೋರ್ವ ಯುವ ಪ್ರತಿಭೆ ದೀಪಕ್ ಅವರು ಅಭಿಷೇಕ್ ಜೆ ಕೊಟ್ಟಾರಿ ಅವರಿಗೆ ಜೊತೆಯಾಗಿದ್ದಾರೆ. ಈಗಾಗಲೇ 2 ಎಪಿಸೋಡ್ನಲ್ಲಿ ಯಾರೆಲ್ಲ ಅತಿಥಿಗಳು ಭಾಗವಹಿಸಿ ಮನೋರಂಜಿಸಿದ್ರು ಎಲ್ಲವನ್ನ ಹೇಳಾಗಿದೆ. ಇನ್ನು 3ನೇ ಎಪಿಸೋಡ್ ಡಿಫರೆಂಟ್ ಸ್ಟೇಜ್ ಸೆಟ್ ಮೂಲಕ ಕಲರ್ಫುಲ್ ಆಗಿ ಮೂಡಿಬಂದಿದೆ. 3ನೇ ಎಪಿಸೋಡ್ಗೆ ಸೈಕೋ ವೆಬ್ ಸಿರೀಸ್ ತಂಡ ಆಗಮಿಸುವ ಮೂಲಕ ಪ್ರೇಕ್ಷಕರನ್ನ ಮತ್ತಷ್ಟು ಮನೋರಂಜಿಸಿದ್ದಾರೆ. ಸೈಕೋನಕಲು ಗ್ರೂಪ್ ದಿಕ್ಕದಲ್ಲ ಇನ್ಸಿಡೆಂಟ್ ಆತದ ಇದೆಲ್ಲ ಐಕ್ ಆನ್ ಬಾಯಿ ಬಂದರೆ ಪೊನ್ನತ್ತವ ಯಾಕಂದ್ರೆ ಖಂಡಿತ ಮೈಕನ್ ಕೈತು ಬರ್ತೊಂದು. ಹಾಯ್ ಹಲೋ ನಮಸ್ತೆ ಏನು ಧರ್ಮಣಿ ಮಾಡಿದ್ರು. ಹಾಯ್ ರವಿತೇಜ ಅತ್ತಿ ರಾಮ್ ತೇಜ ತೇಜ ಉಂಡಕ್ಕ ಮಾರ ಈ ಪಕ್ಕಡೆ ತೇಜವದೆ ಅಂತ ಹೇಳಿ ತೇಜವದೆ ಅಂತ ದಾಸದ ಅದೊಂದು ಏಸ ಇದೊಂದು ಏಸ ಏಸ ಎಂಟವೇ ಅಂತಿಮ ಮಂಡಲದಲ್ಲಿ ಎಂಕುಲ್ ಪಿಕ್ಚರ್ ಹೀರೋ ಹೀರೋಯಿನ್. ತಂಡದ ಜೊತೆಯಲ್ಲಿ ಕೆಲವೊಂದು ಹಾಸ್ಯ ಹಾಗೂ ಗೇಮ್ಸ್ಗಳು ಮತ್ತಷ್ಟು ಮೆರುಗು ನೀಡಿದೆ. ಕಾರ್ಯಕ್ರಮದುದ್ದಕ್ಕೂ ಭರಪೂರ ಹಾಸ್ಯದ ಹೊನಲು ಹರಿದು ಬಂತು. ಸೈಕೋ ವೆಬ್ ಸಿರೀಸ್ನ ಕಥೆ ಮತ್ತು ನಿರ್ದೇಶನದ ಜವಾಬ್ದಾರಿಯನ್ನು ನಿರ್ವಹಿಸಿದ ರಾಮ್ ತೇಜ ಅವರು ಚಿತ್ರದ ಬಗ್ಗೆ ಮಾಹಿತಿ ನೀಡಿದರು. ಇವತ್ತು ಇರೋದು ಮಾಡಿರೋದು ವೆಬ್ ಸಿರೀಸ್ ಅಂದ್ರೆ ಅದನ್ನ ಥಿಯೇಟರ್ ಪ್ಲೇ ಮಾಡಕ್ಕಾಗಲ್ಲ. ಸೊ ನಾವು OTT ಪ್ಲಾಟ್ಫಾರ್ಮ್ ಅಲ್ಲೇ ಪ್ಲೇ ಮಾಡಬೇಕು. ಸೊ OTT ಪ್ಲಾಟ್ಫಾರ್ಮ್ ಇವತ್ತು ವರ್ಲ್ಡ್ ವೈಡ್ ಇದೆ. ಸೊ ಇಲ್ಲಿಂದ ಲೋಕಲ್ ಇಂದ ಇರ್ತದೆ, ಇಂಟರ್ನ್ಯಾಷನಲ್ ಯಾವ OTT ಪ್ಲಾಟ್ಫಾರ್ಮ್ ಆದ್ರೂ ವರ್ಲ್ಡ್ ವೈಡ್ ಎಲ್ಲರೂ ನೋಡ್ತಾರೆ. ಸೊ ನಾವು ಅಲ್ಲೆಲ್ಲ ರೀಚ್ ಮಾಡೋಣ ಅಂತ ಪ್ಲಾನ್ ಮಾಡಿರೋದು. ಸರ್, ಈ ಸ್ಟೋರಿ ಸೈಕೋನ್ ಅಂತ ಸ್ಟೋರಿ ನೀವು ಯಾವಾಗ ಫ್ಲಾಶ್ ಆಯ್ತು ಸರ್? ಯಾವಾಗ ಯಾವ ಮೂಮೆಂಟ್ ಅಲ್ಲಿ ಯಾಕೆ ಮಾಡ್ಬೇಕಂತ ಆಯ್ತು ನಿಮ್ಗೆ? ಲಾಕ್ಡೌನ್ ಟೈಮ್ ಅಲ್ಲಿ. ಲಾಕ್ಡೌನ್ ಟೈಮ್ ಅಲ್ಲಿ ಆಯ್ತು? ಇಲ್ಲ, ಆಕ್ಚುಲಿ ಸಿನಿಮಾ ಮಾಡ್ಬೇಕು ಪ್ಲಾನ್ ಮಾಡ್ತಾ ಇದ್ದು. ಸಿನಿಮಾ ವರ್ಕ್ ಎಲ್ಲ ರೆಡಿ ಇತ್ತು. ಸಿನಿಮಾ ನಾವು ಪ್ರೆಸ್ ಮೀಟ್ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದು. ಅವಾಗ ಸಡನ್ ಆಗಿ ಲಾಕ್ಡೌನ್ ಆಯ್ತು. ಕರೋನಾ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಸೊ ಬಂತು, ಲಾಕ್ಡೌನ್ ಆಯ್ತು. ಒಂದು 15 days ಹಂಗೆ ಕೂತಿದ್ವಿ ಬೆಂಗಳೂರಲ್ಲಿ. ಏನ್ ಮಾಡೋದು. ಆಕ್ಚುಲಿ ಸೈಕೋ ಕಂಟೆಂಟ್ ಮುಂಚೆನೇ ಇತ್ತು. ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಅದು ಬೇರೆ ತರ ಸಿನಿಮಾ ಮಾಡೋಣ, ನಾಟ್ OTT ಪ್ಲಾಟ್ಫಾರ್ಮ್ ಅಲ್ಲ, ಥಿಯೇಟರ್ಗೆ ಸಿನಿಮಾ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಸೊ 15 days ಮನೇಲಿ ಕೂತ್ಕೊಂಡಿದ್ವಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ಮನೇಲಿ ಏನೋ ನೋಡ್ಬೇಕಂದ್ರೆ OTT ಪ್ಲಾಟ್ಫಾರ್ಮ್. ಅಲ್ಲಿ ಒಂದಷ್ಟು ಹಾಸ್ಯದ ಹೊನಲು ಕೂಡ ಕಂಡುಬಂತು. ವೆಬ್ ಸಿರೀಸ್ನಲ್ಲಿ ನಟಿಸಿರೋ ನಟಿ ಶ್ರೇಯಾ, ಜೋಸಿಟಾ ಹಾಗೂ ಕ್ರಿಸ್ಟಿನಾ ಅವರು ತಮ್ಮ ಶೂಟಿಂಗ್ನ ಅನುಭವದ ಬಗ್ಗೆ ಹಂಚಿಕೊಂಡಿದ್ದಾರೆ. It was a wonderful experience for the team at Daythindu. Best part is Dinola chicken tinondu. Dinola chicken set idu. So madhyanala raatri alla. Dinner chicken dinner. Dinner la lunch la matra. So bokka team actually very friendly adittan. Very important. Like comfortable at home feel man and work panola anda ಕಂಟಿನ್ಯೂಸ್ ಸ್ಟ್ರೆಚ್ ವರ್ಕ್ ಮಂತೊಂದಿತ್ತ. ಒಂಜಿ ದಿನ ಅಂತೂ ನಮ್ಮ 25 hours ಕಂಟಿನ್ಯೂ ಶೂಟ್ ಮಾಡ್ತದ. ಮಸ್ತ್ ಎಂಜಾಯ್ ಇತ್ತಂಡು. ಬೊಕ್ಕ ಮಸ್ತ್ ಸಪೋರ್ಟಿವ್ ಉಂಡು ಟೀಮ್ ಲ. ವೆರಿ ಫ್ರೆಂಡ್ಲಿ ನೇಚರ್ ಇತ್ತಂಡು. ಬೊಕ್ಕ ಎಂಕ್ಲೆಗ್ಲ ಒಂಜಿ ಆಕ್ಟಿಂಗ್ ಮನ್ಪುನಾಗ ಅಪಂಡ ಮಿಸ್ಟೇಕ್ ಆಂಡಲ್ಲ ಕರೆಕ್ಟ್ ಅದು ಪನೊಂದಿತ್ತರು ಇಂಚೆ ಮನ್ಪೊಡೋದು. ಎಂಕ್ಲೆಗ್ಲ ಒಂಜಿ ಕಾನ್ಫಿಡೆಂಟ್ ಬರೋಂದಿತ್ತಂಡು. overall team was good. This was the first experience as I told you. ಎಲ್ಲ ಎಕ್ಸ್ಪೀರಿಯನ್ಸ್ ಲ ಎಡ್ಡೆ ಇತ್ತಂಡು. ನ್ಯೂ ಫ್ರೆಂಡ್ಸ್ ತಿಕ್ದೇರ್. ಬೊಕ್ಕ ಆಲ್ರೆಡಿ ಫ್ರೆಂಡ್ಸ್ ಇತ್ತಿನಕ್ಕುಲ್ಲ ಸೆಟ್ ಇಡುತ್ತೆ. ಆಲ್ರೆಡಿ ಅಮಿತ್ ರಾವ್ಲ ಎಡ್ಡೆ ಫ್ರೆಂಡ್, ಆರ್ನ ಬೆಸ್ಟ್ ಫ್ರೆಂಡ್.
ಟೀಮ್ ಎಡ್ಡೆ ಇತ್ತಂಡು ಮೊಕಾಲ್ ಪಂಡಲ 25 ಆ ಶೂಟ್ ಇತ್ತಂಡು ಆ ದಿನ ಯಾನ್ ಜೆತೊಂದಿತ್ತು ಎನ್ನ ಲಾಸ್ಟ್ ಶಾಟ್ ಲ ಜೆತೊಂದೆ ಮಾಡ್ತೆ ನಿದ್ರೆ ಕಂಡಿಟ್ಟು. ಹಾಗೇನೆ ಆ ಚಿತ್ರತಂಡದೊಂದಿಗೆ ನಡೆದ ಮಾತುಕತೆಯಲ್ಲಿ ಕೆಲವೊಂದು ಪಂಚ್ ಡೈಲಾಗ್ಸ್ ನಿಮ್ಮನ್ನ ಸಖತ್ ಎಂಟರ್ಟೈನ್ ಮಾಡೋದಂತೂ ಪಕ್ಕಾ. ಬ್ಯೂರೋ ರಿಪೋರ್ಟ್ V4 News 24/7 ಮಂಗಳೂರು.